ನಾರಾಯಣಗುರು ಯುವ ವೇದಿಕೆ ಮಂಗಳೂರು ಕೇಂದ್ರ ಸಮಿತಿಯ ವತಿಯಿಂದ ಭವಿಷ್ಯದ ಬೆಳಕು 2021ರ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು. ನಾರಾಯಣ ಗುರುಗಳ ಭಾವಚಿತ್ರಕ್ಕೆ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ನ ಸಹಾಯಕ ಪ್ರಾಧ್ಯಾಪಕ ಪದ್ಮನಾಭ ಬಂಗೇರ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಹಿರಿಯ ಗೌರವ ಸಲಹೆಗಾರರಾದ ನಿಲಯ ಎಂ ಅಗರಿ, ಸುಧಾಕರ ಕರ್ಕೇರ, ಎಂಎಸ್ ಕೋಟ್ಯನ್, ದೇವದಾಸ್ ಆರ್ಯಮರ್, ಮಾಜಿ ಅಧ್ಯಕ್ಷ ಲೋಹಿತ್ ಪಜೀರು, ಅಧ್ಯಕ್ಷ ಬ್ರಿಜಿಶ್ ಅಂಚನ್, ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಡಿ ಸುವರ್ಣ, ಪದಾಧಿಕಾರಿಗಳಾದ ಆಕಾಶ್ ಕೋಟ್ಯನ್, ನವೀನ್ ಅಂಚನ್, ಸಜಿನ್ ಅತ್ತಾವರ, ಸುಮಿತ್ ಮೊದಲಾದವರು ಇದ್ದರು. ಒಬ್ಬ ಉತ್ತಮ ವಾಗ್ಮಿ ಕೂಡ, ಟೀಚರ್ ಆಗಿದ್ದವನು ಕೂಡ ಆನ್ಲೈನ್ ಕ್ಲಾಸ್ಗೆ ಬಂದಾಗ ಏನೋ ಒಂದ್ ಕಡೆ ಅವನಿಗೆ ಅದು ಹರ್ಡಲ್ಸ್ ಆಗಿ ಅವನ ಆಲೋಚನೆಗಳು ಅಷ್ಟೊಂದು ಪ್ರಖರವಾಗಿ ವ್ಯಕ್ತಪಡಿಸಲಿಕ್ಕೆ ಕಷ್ಟಪಡ್ತಾ ಇರೋದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ಇಂತಹ ವ್ಯವಸ್ಥೆಯಲ್ಲಿ ನಾವು ಹೇಗೆ ಬದಲಾಗಬೇಕು? ಪ್ರತಿ ಸಾರಿ ಕೂಡ ವಿದ್ಯಾರ್ಥಿಯಾದವನು ಇಂತಹ ಸಮಸ್ಯೆಗಳು ಬಂದಾಗ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ತಯಾರಿ ಮಾಡಿಕೊಂಡ್ರೆ ಮಾತ್ರ ನಾವು ಮುಂದಿನ ಭವಿಷ್ಯದಲ್ಲಿ ಒಂದು ಉತ್ತಮ ಕ್ಯಾಂಡಿಡೇಟ್ ಆಗಿ ಹೊರಬರಲಿಕ್ಕೆ ಸಾಧ್ಯ ಇದೆ. ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ವ್ಯಾಸಂಗ ಮಾಡುವಂಥ ಒಂದು ಕೆಲಸ ಕಾರ್ಯವನ್ನು ಸರ್ಕಾರ ನಡೆಸ್ತಾ ಬಂತು, ಅನಿವಾರ್ಯವಾಗಿ ಇದು ನಡೆಸುತ್ತಾ ಬಂತು. ಇದರಲ್ಲಿ ಮುಖತಃವಾಗಿ ಮತ್ತು ಅವರು ವ್ಯಾಸಂಗ ಮಾಡುವಂಥ ಅವರ ಉಜ್ವಲವಾದ ಒಂದು ಭವಿಷ್ಯವನ್ನು ನಿರ್ಮಾಣ ಮಾಡುವಂಥ ಅವರ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಕುಳಿತು ವಿದ್ಯಾಭ್ಯಾಸ ಕೇಳುವಂಥ ಒಂದು ಅವಕಾಶ ತಪ್ಪಿದೆ. ಈ ನಿಟ್ಟಿನಲ್ಲಿ ಘನ ಸರ್ಕಾರ ಮಹತ್ತರವಾದ ಒಂದು ಬದಲಾವಣೆ ಮಾಡಿ ವೆಬಿನಾರ್ ಮೂಲಕ ಪಾಠ ಮಾಡುವಂಥ ಒಂದು ಕೆಲಸ ಕಾರ್ಯ ಪ್ರಾರಂಭ ಆಯಿತು. ಮಕ್ಕಳಿಗೆ ಸ್ವಲ್ಪ ಕಷ್ಟ ಆದರೂ ಕೂಡ ಸಹಿಸಿಕೊಂಡು ಅಂತಹ ಕೆಲಸ ಕಾರ್ಯ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಬಂದರು. ಮತ್ತು ಆ ನಿಟ್ಟಿನಲ್ಲಿ ನಮ್ಮ ನಾರಾಯಣಗುರು ಯುವ ವೇದಿಕೆ ಶೈಕ್ಷಣಿಕವಾಗಿ ಹಲವಾರು ಕಾರ್ಯಕ್ರಮವನ್ನು ನಡೆಸ್ತಾ ಬಂದು ಅನಿವಾರ್ಯವಾಗಿ ಈ ಒಂದು ಕಾರ್ಯಕ್ರಮವನ್ನು ಸ್ಥಗಿತ ಮಾಡಿತು.